ಗರಡಾಡಿಯ ಕಾರ್ಣಿಕ ಕ್ಷೇತ್ರ ಕೆಲ್ಲಾಡಿ ನಾಗಬ್ರಹ್ಮ ಪಂಚದೈವಿಕ ದೇವಸ್ಥಾನದಲ್ಲಿ ಕಳವು. ಇದು ನಿಜ ಕೂಡ ನಂಬ ಕೂಡ ಅಸಾಧ್ಯ ಆಗುತ್ತೆ. ಈ ಒಂದು ಹಿಂದೂ ದೇವಸ್ಥಾನ ಬಹಳ ಪುರಾತನದ ನಾಗಬ್ರಹ್ಮ ದೇವಸ್ಥಾನ. ಇಲ್ಲಿ ನಿನ್ನೆ ರಾತ್ರಿ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಲ್ಲಿರುವಂತಹ ಕಾಣಿಕೆ ಹುಂಡಿಯಿಂದ ಇದ್ದಂತಹ ಎಲ್ಲಾ ಹಣವನ್ನ ಇಲ್ಲಿ ಕಳವು ಮಾಡಿದ್ದಾರೆ. ಇಲ್ಲಿ ಯಾವ ತಂಡ ಬಂದಿರಬಹುದು, ಯುವಕ ತಂಡ ಬಂದಿರಬಹುದು ಅಥವಾ ಬೇರೆ ಯಾರು ಅನ್ನುವಂತ ಸಂದೇಹ ಕೂಡ ಇನ್ನು ಯಾರು ಕೂಡ ಗೊತ್ತಿಲ್ಲ. ಆದ್ರೆ ಈ ಒಂದು ಕಾರ್ಣಿಕ ಸನ್ನಿಧಿಯಲ್ಲಿ ಅಷ್ಟೊಂದು ಧೈರ್ಯವಾಗಿ ಯಾರು ಕಳ್ಳತನ ಮಾಡಿರ್ಬೋದು? ಇಲ್ಲಿರುವಂತ ಕೆಲವು ಗ್ರಾಮಸ್ಥರು ಹೇಳುವ ಪ್ರಕಾರ ಪ್ರತಿ ವರ್ಷ ವಾರ್ಷಿಕ ಜಾತ್ರೆಗೊಮ್ಮೆ ಇಲ್ಲಿರುವಂತ ಕಾಣಿಕೆ ಹುಂಡಿಯನ್ನ ತೆರೆದು ಅದರ ಹಣವನ್ನ ಇಲ್ಲಿ ವಿನಿಯೋಗ ಮಾಡಲಾಗುತ್ತೆ. ಆದ್ರೆ ಕಳೆದ ವರ್ಷದಿಂದ ಈ ವರ್ಷಕ್ಕೆ ಈಗಾಗಲೇ ಒಂದು 10,000ದಷ್ಟು ಅಲ್ಲಿ ದುಡ್ಡು ಇತ್ತು. ಹಾಗೆ ಅದು ಸಂಪೂರ್ಣವಾಗಿ ಆ ಒಂದು ದುಡ್ಡವನ್ನ ಇಲ್ಲಿ ದೋಚ್ಕೊಂಡು ಹೋಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಲ್ಲಿ ನೋಡಬಹುದು, ಈ ಕಾಣಿಕೆ ಹುಂಡಿಯ ಈ ಕೊಂಡಿ ಏನಿದೆ ಇದನ್ನ ಸಂಪೂರ್ಣವಾಗಿ ಅವನು ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ನುರಿತ ಕಳ್ಳರ ಅನ್ನುವ ಚಾಕಚಕ್ಯತೆ ಅನ್ನೋದು ಸಂಪೂರ್ಣವಾಗಿ ನೋಡುಗರಿಗೆ ಗೊತ್ತಾಗ್ತಾ ಇದೆ. ಇದರದ ಏನಿದೆ, ಈ ಕೊಂಡಿ ಏನಿದೆ ಇದನ್ನ ಒಂದು ಯಾವ್ದಾದ್ರು ಒಂದು ಅಸ್ತ್ರವನ್ನು ಉಪಯೋಗಿಸಿಕೊಂಡು ಅದನ್ನ ಕಟ್ ಮಾಡಿ ಈ ಒಂದು ಕಾಣಿಕೆ ಹುಂಡಿಯನ್ನ ಸಂಪೂರ್ಣವಾಗಿ ತೆಗೆದು ಅದರಲ್ಲಿರುವಂತಹ ದುಡ್ಡನ್ನ ಸಂಪೂರ್ಣವಾಗಿ ದೋಚ್ಕೊಂಡು ಹೋಗಿದ್ದಾರೆ. ಆದ್ರೂ ಕೂಡ ಇದರಲ್ಲಿ ಸ್ವಲ್ಪ ಹಣ ಹಾಗೆ ಉಳಿದಿದೆ. ಇದನ್ನ ಆಮೇಲೆ ಬಂದಂತಹ ಭಕ್ತರು ಹಾಕಿದಾರೋ ಅಥವಾ ಕಳ್ಳರೇ ಉಳಿಸ್ಕೊಂಡು ಹೋಗಿದಾರೋ ಎನ್ನುವಂತ ಮಾಹಿತಿಗಳು ಲಭ್ಯವಾಗಿಲ್ಲ. ಆದ್ರೆ ಇವರ ಧೈರ್ಯ ಎಂತದ್ದು? ಇಂತಹ ಒಂದು ಕಾರ್ಣಿಕ ಕ್ಷೇತ್ರ ಅಂತ ಹೇಳಿದ್ರೆ, ನಾಗಬ್ರಹ್ಮ ಅಂತ ಹೇಳಿದ್ರೆ ಅದು ಸಾಮಾನ್ಯವಂತ ದೇವರಲ್ಲ, ಅಂತಹ ಪವರ್ಫುಲ್ ದೇವ್ರು ಅಂತ ಹೇಳಿದ್ರೆ ಅದು ನಾಗ. ಇಲ್ಲಿರುವಂತ ಯಾರು ಬಂದು ಇಲ್ಲಿರುವಂತ ಈ ಒಂದು ಕೃತ್ಯವನ್ನು ಮಾಡಿರ್ಬೋದು ಅನ್ನೋ ಸಂದೇಹ ಕೂಡ ಇದೆ. ಈಗಾಗಲೇ ಇದರ ಬಗ್ಗೆ ಅನೇಕ ತನಿಖೆ ಕೂಡ ಪೊಲೀಸ್ ದೂರು ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಸನ್ನಿಧಿಗೆ ಬಂದು ಆ ಕಾಣಿಕೆ ಹುಂಡಿಯಿಂದ ಹಣ ತೆಗೆಯುವಂತ ಪ್ರಮೇಯ ಯಾಕೆ ಬಂತು? ಆ ನಾಗಬ್ರಹ್ಮ ಸನ್ನಿಧಿ ಏನಿದೆ ಅಲ್ಲಿಂದ ಆ ಕಾಣಿಕೆ ಹುಂಡಿಯನ್ನು ತೆಗೆದುಕೊಂಡು ಬಂದು ಇಲ್ಲೇ ಪಕ್ಕದಲ್ಲಿರುವಂತಹ ಒಂದು ರಕ್ತೇಶ್ವರಿಯ ಒಂದು ಸನ್ನಿಧಿ ಏನಿದೆ ಅಲ್ಲಿ ಬಂದು ಕಾಣಿಕೆ ಹುಂಡಿಯ ಆ ಹಣವನ್ನು ದೋಚಿರುವಂತಹ ಸಾಕ್ಷಿ ಕೂಡ ಇಲ್ಲಿದೆ, ಪುರಾವೆ ಕೂಡ ಇಲ್ಲಿದೆ. ಇಲ್ಲೇ ಕೂತು ಆ ಒಂದು ಕೃತ್ಯವನ್ನ ಮಾಡಿರಬಹುದು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ಇಲ್ಲಿ ಒಂದು ₹2 ಕಾಯಿನ್ ಮತ್ತೊಂದು ₹1 ಕಾಯಿನ್ ಕೂಡ ಇಲ್ಲಿ ಬಿದ್ದಿದೆ. ಈ ಸನ್ನಿಧಿಗೆ ಬಂದು ಈ ಕೃತ್ಯವನ್ನ ಮಾಡಿರುವಂತಹ ಪ್ರಮೇಯ ಏನಿದೆ ಅದು ಕೂಡ ಇದು ಕಾರ್ಣಿಕ ಕ್ಷೇತ್ರ. ಹಾಗೆ ಅವರಿಗೆ ಸ್ವಲ್ಪ ಕೂಡ ಇದರ ಬಗ್ಗೆ ಭಯ ಇಲ್ವಾ? ಇನ್ನು ಇದರ ಬಗ್ಗೆ ಮಾಹಿತಿ ಕೊಡೋಕೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಈ ಕಳ್ಳತನ ಕುರಿತಂತಹ ಮಾಹಿತಿ ಕೊಡೋಕೆ ನಮ್ ಜೊತೆ ಇದ್ದಾರೆ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಪ್ರಶಾಂತ್ ಸುವರ್ಣ ಅವರು. ಸರ್, ಈಗ ನಾವಿಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಕಾಣಿಕೆ ಹುಂಡಿ ಸಂಪೂರ್ಣವಾಗಿ ಕಟ್ ಆಗಿದೆ. ಅದಕ್ಕೆ ಸಾಕ್ಷಿಯಾಗಿ ಒಂದು ಅಲ್ಲಿ ಕಾಯಿನ್ಸ್ ಕೂಡ ಬಿದ್ದಿದೆ. ಸೊ ಇದು ಯಾವಾಗ ಆಗಿರ್ಬೋದು ಈ ಒಂದು ಘಟನೆ ಅಂತ? ನೋಡಿ, ಈ ಒಂದು ನಾಗ ಪಂಚದೈವಿಕ ಕ್ಷೇತ್ರ ಕೆಲ್ಲಾಡಿಗೆ ಇದರದೇ ಆದ ಒಂದು ಮಹತ್ವ ಇದೆ, ಇದರದೇ ಆದ ಒಂದು ಶಕ್ತಿ ಇದೆ. ಇದೊಂದು ಸರಿಸುಮಾರು ಒಂದು 700-800 ವರ್ಷಗಳ ಇತಿಹಾಸ ಉಳ್ಳಂತಹ ಇದೊಂದು ನಾಗಬ್ರಹ್ಮ ದೈವಿಕ ಸ್ಥಾನ ಅಂತ ಹೇಳೋದು. ಇಲ್ಲಿ ಸರಿಸುಮಾರು ಒಂದು 5 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಾವು ನಡೆಸ್ತಾ ಬರ್ತಾರೆ. ಆದರೆ ಇಂತಹ ಒಂದು ಕಳ್ಳತನ, ಕಾಣಿಕೆ ಡಬ್ಬಿಯನ್ನು ಕಳ್ಳತನ ಮಾಡಿದಂತ ಸುದ್ದಿಯನ್ನು ಕೇಳುವಾಗ ಈ ಭಾಗದ ಜನತೆಗಾಗಲಿ ಅಥವಾ ಈ ಭಾಗದ ಜನರಿಗೆ ಆಗಲಿ ಒಂದು ನಂಬಲು ಅಸಾಧ್ಯವಾದ ಸುದ್ದಿ ಅಂತ ಹೇಳುವುದು. ಇಂತಹ ಒಂದು ಕಲೆ ಕಾರ್ಮಿಕ ಉಳ್ಳಂತಹ ಈ ಒಂದು ಸಾನ್ನಿಧ್ಯದಲ್ಲಿ ಇಷ್ಟೊಂದು ಭಕ್ತಾದಿಗಳು ಬರುವಂತ ಈ ಒಂದು ಜಾಗದಲ್ಲಿ ಇಂತಹ ಒಂದು ಕಳವಾಗುವುದು ಒಂದು ಜನರು ನಂಬಲು ಅಸಾಧ್ಯ ಅಂತ ಹೇಳ್ತೇನೆ. ಆದರೆ ಇಂತಹ ಒಂದು ನಾಗನ ಒಂದು ಕಾರ್ಣಿಕ ಏನು ಅದನ್ನು ಈ ಜನತೆಯ ಮುಂದೆ ಅದನ್ನು ತೋರಿಸಬಹುದಂತ ದಿನ ಬಂದಿದೆ. ಈ ಒಂದು ಕಾಣಿಕೆಯಲ್ಲಿ ಇರುವಂತಹ ಪ್ರತಿ ನಡೆದ ಜಾತ್ರೋತ್ಸವದಲ್ಲಿ ಉಳಿದಂತ ಹಣವನ್ನು ಕಾಣಿಕೆ ಡಬ್ಬದಲ್ಲಿ ಇರ್ತಾರೆ. ಒಂದು ಸರಿಸುಮಾರು ಒಂದು 10-15 ಸಾವಿರ ಇರಬಹುದು ಅಂದಾಜು. ನಾವು ಸಂಕ್ರಮಣ ದಿವಸದಂದು ಬಂದು ಅದರ ಮರುದಿವಸ ಇಲ್ಲಿ ಹಾಲೆರೆಯುವ ಒಂದು ಪದ್ಧತಿಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದರಂತೆ ಇವತ್ತು ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಬರುವಾಗ ಇವತ್ತು ನೋಡುವಾಗ ಆ ಕಳವು ಆಗಿರುವಂತಹ ಸುದ್ದಿಯನ್ನು ವಿಸ್ತಾರ ಮಾಡುವಾಗ ನಮಗೆ ಒಂದು ರೋಚಕ ಒಂದು ಸುದ್ದಿಯನ್ನು ತಿಳಿಸಿದ್ದಾರೆ. ಅಂತಹ ಒಂದು ಇವತ್ತಿನ ಈ ಒಂದು ಜಾಗದಲ್ಲಿ ಇಲ್ಲಿ ರಕ್ತೇಶ್ವರಿ ದೈವ ಕೊಡಿದ್ದಾರೆ, ಅದರ ಡಬ್ಬ ಕೂಡ ಕದ್ದಿದ್ದಾರೆ. ನನ್ನ ಪ್ರಕಾರ ಇಲ್ಲಿಯ ಸ್ಥಳೀಯ ಜನರು ಅಲ್ಲ ಅಂತ ನಾನು ಹೇಳ್ತೇನೆ. ಇದೊಂದು ಹೊರಗಿನಿಂದ ಬಂದಂತಹ ಒಂದು ದುಷ್ಕರ್ಮಿಗಳ ಕೆಲಸ ಆಗಿರ್ಬೋದು ಅಂತ ನಾನು ಹೇಳ್ತೇನೆ. ಇದು ಯಾವಾಗ ಆಗಿರ್ಬೋದು ಮಾಹಿತಿ ಯಾವಾಗಂತ ಹೇಳಲು ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ಆಟವಾಡ್ತಾ ಇದ್ದೇವೆ. ಸಂಜೆ ಹೊತ್ತು ಇಲ್ಲಿ ಒಂದು ಕಮಿಟಿಯ ಸದಸ್ಯರು ಕೂಡ ಬಂದು ಔಪಚಾರಿಕವಾಗಿ ಮಾತನ್ನು ಆಡ್ತಾ ಹೋಗ್ತಾರೆ. ಯಾವಾಗಲೂ ಕೂಡ ಕಷ್ಟ ಸುಖವನ್ನು ಮಾತಾಡಿ ಹೋಗುವಂತ ಸಮಯವನ್ನು ಇಲ್ಲಿ ಕಳೆದುಕೊಂಡು ಹೋಗ್ತಾರೆ. ಆದರೆ ಇವತ್ತೆಲ್ಲ ನೋಡಿದ್ರೆ ಅಧ್ಯಕ್ಷರೇ, ನಿನ್ನೆ ಸಂಜೆ ಆಟವಾಡಿ ಕೈಕಾಲು ತೊಳೆದು ಬರುವಾಗ ಡಬ್ಬಿ ಓಪನ್ ಆಗಿತ್ತು.
ಅದು ಆವಾಗ ತಿಳಿಯಿತು ಇಲ್ಲಿ ಕಳವಾಗಿದೆ ಅಂತ. ಓಕೆ. ಹ್ಮ್. ಈ ಒಂದು ಕಾರ್ಣಿಕ ಕ್ಷೇತ್ರದಲ್ಲಿ ಈ ರೀತಿ ಕಳವು ಮಾಡ್ಬೇಕಾದ್ರೆ ಒಂದು ಧೈರ್ಯ ಎಲ್ಲಿಂದ ಬಂದಿರ್ಬೇಕು ಅವರಿಗೆ ಅಂತ ಅದೇ ನಿಮ್ಮ ಪ್ರಕಾರ? ಅದೇ ನಮಗೆ ಕೂಡ ಅದೇ ಯೋಚನೆ ಮಾಡ್ಲಿಕ್ಕೆ ಅಸಾಧ್ಯ ಅಂತ ಹೇಳ್ತೇನೆ. ಯಾಕಂದ್ರೆ ಈ ನೀವು ತಾನೇ ಈಗ ಹೇಳಿದಾಗೆ ಒಂದು ನಾಗನ ಕಾಣಿಕೆ ಏನು, ನಾಗನ ಶಾಪ ಏನು ಅಂತ ಎಲ್ಲರಿಗೂ, ಹಿಂದೂ ಧರ್ಮದವರಿಗೆ ಎಲ್ಲರಿಗೂ ತಿಳಿದಂತ ವಿಷಯ. ಅಂತಹ ಒಂದು ಕಲೆ ಕಾರ್ಣಿಕ ಉಳ್ಳಂತಹ ಸನ್ನಿಧಿಯಲ್ಲಿ ಅಂತಹ ಒಂದು ಕೆಟ್ಟ ಕೆಲಸಕ್ಕೆ ಅಥವಾ ಒಂದು ಕಳವು ಮಾಡುವ ಕೆಲಸಕ್ಕೆ ಕೈ ಹಾಕಿದಂದ್ರೆ ಅದು ಅಸಾಧ್ಯ ಅಂತ ಹೇಳ್ತೇನೆ. ಈ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ಇಲ್ಲಿಯ ಆಡಳಿತ ಕಮಿಟಿಯ ಅಧ್ಯಕ್ಷರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಂದಿನ ಏನು ಇದು ವ್ಯವಸ್ಥೆಯನ್ನು ಅವರು ನೋಡಿಕೊಳ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿಯ ಈಗ ಗ್ರಾಮಸ್ಥರಿಗೆ ಒಂದು ಅಧ್ಯಕ್ಷರು ಕರೆದಿದ್ದಾರೆ. ಅದರದ ಒಂದು ಮೀಟಿಂಗ್ ಮಾಡುವ, ಏನು ಮಾಡುದಂತ, ಇದರ ಮುಂದಿನ ಯೋಚನೆ ಏನು ಮಾಡುದಂತ ಅವರು ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ಅದು ನೋಡ್ಬೇಕಷ್ಟೇ. Okay. ಈ ತರ ಒಂದು ಸನ್ನಿವೇಶ ಅಥವಾ ಈ ರೀತಿಯ ಪ್ರಸಂಗ ಆಗಿರೋ ಇದೇ ಮೊದಲ ಹೇಗೆ ಅಂತ? ಈ ಭಾಗದಲ್ಲಿ ಇದೇ ಮೊದಲು ಅಂತ ಹೇಳ್ತೇನೆ. ಯಾಕಂದ್ರೆ ಕಳೆದ ಒಂದು 4-5 ವರ್ಷದಿಂದ ಮುಂದೆ ನಂದಿಕೇಶ್ವರ ದೇವಸ್ಥಾನ ಆಗಲಿ ಅಥವಾ ಸದಾಶಿವ ದೇವಸ್ಥಾನ, ಅಲ್ಲಿ ಕೂಡ ಸಣ್ಣ ಪುಟ್ಟ ಕಳ್ಳತನ ಆಗಿದೆ. ಆದ್ರೆ ಈ ಭಾಗದಲ್ಲಿ ಇದು ಮೊದಲನೇ ಕಳ್ಳತನ ಅಂತ ಹೇಳ್ತೇನೆ. ಸೊ ನಿಮ್ಮ ಪ್ರಕಾರ ಈ ಒಂದು ಕಳ್ಳತನ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಈ ತರ ನೀವೊಬ್ಬ ಹಿರಿಯರಾಗಿದ್ದೀರಾ, ಈ ಒಂದು ಗ್ರಾಮಸ್ಥರಾಗ್ಬಿಟ್ಟು, ಸೊ ಈ ತರ ಕಳ್ಳತನ ಮಾಡ್ಬೇಕಾದ್ರೆ ಆ ಒಂದು ತಂಡ ನಿಮ್ಗೆ ಎಲ್ಲಿಯವರಾಗಿರ್ಬೋದು ಅನ್ನೋ ಸಂದೇಹ ಏನಾದ್ರು ಇದೆಯಾ? ಏನು ಅಷ್ಟೊಂದು ಸಂದೇಹ ಏನು ಪಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ರಾತ್ರೋರಾತ್ರಿ ಯಾರು ಬಂದು ಯಾರು ಊರಿನವರು ಅಥವಾ ಪರವೂರಿನವರು ಯಾರು ಬರ್ತಾರೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಸಂಜೆ ಒಂದು 8 ಗಂಟೆವರೆಗೆ ಇಲ್ಲಿ ಇರ್ತೇವೆ ಅಥವಾ ನಾವು ಮತ್ತೆ ಮನೆಗೆ ಹೋಗ್ತೇವೆ. ರಾತ್ರಿ ಊರಿನವರು ಏನೋ ಗೊತ್ತಿದ್ದು ಅದರೊಟ್ಟಿಗೆ ಸೇರ್ಕೊಂಡು ಯಾರಾದ್ರೂ ಪರವೂರಿನವರು ಬಂದು ಏನು ಮಾಡಿರ್ಬೋದು ಅಂತ ಒಂದು ನಮ್ಮ ಅನಿಸಿಕೆ. ಇಲ್ಲಿ ಸುತ್ತಮುತ್ತ ಹತ್ತಿರ ಯಾವ್ದು ಮನೆ ಇಲ್ವಾ? ಮನೆ ಇದೆ, ಸ್ವಲ್ಪ ದೂರದಲ್ಲಿ ಎಲ್ಲ ಮನೆ ಇದೆ. ಇಲ್ಲಿ ಏನಾದ್ರೂ ಕೂಡ ಅವರಿಗೆ ಒಂದು ಗೊತ್ತಾಗುವಷ್ಟು ಹತ್ತಿರ ಇಲ್ಲ. ಹೌದು, ಒಂದು ಅರ್ಧ ಕಿಲೋಮೀಟರ್ ಅಷ್ಟು, ಒಂದು 500 ಮೀಟರ್ ಅಷ್ಟು ದೂರದಷ್ಟೇ ಇದೆ ಮನೆ. ಇನ್ನು ಇಲ್ಲಿಯ ಕಾರಣಿಕ ಬಗ್ಗೆ ನೀವು ಹೇಳೋದಾದ್ರೆ ಇಲ್ಲಿನ ಗ್ರಾಮಸ್ಥರಾಗಿ? ಇಲ್ಲಿಯ ವಿಶೇಷತೆ ಅಂದ್ರೆ ನಾವು ಏನು ನೆನೆಸಿದವ ಅದನ್ನ ಮಾಡಿಕೊಟ್ಟಂತ ದೈವಗಳಿದ್ದಾವೆ. ಆದ್ರಿಂದ ನಾವು ದೇವರಿಗೆ ಕೈ ಮುಗಿದಿದ್ದೇವೆ. ಇವತ್ತು ಬೆಳಿಗ್ಗೆ ಅದರ ಪ್ರತಿಫಲ ಅವರಿಗೆ ಸಿಗ್ಬಹುದು, ಅವರು ಇಲ್ಲಿ ಬರ್ಬೋದು ಅಂತ ನಮ್ಮೊಂದು ನಂಬಿಕೆ. ಇನ್ನೊಂದು ಇಲ್ಲಿ ಒಂದು ವಿಶೇಷದ ಕಲ್ಲು ಕೂಡ ಇದೆ ಅಂತ ಹೇಳಿದ್ರೆ, ಅದು ಎಲ್ಲೂ ಕೂಡ ಆ ರೀತಿಯ ಒಂದು ಕಲ್ಲು ಇಲ್ಲ ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ನೀವೇ ಹೇಳಿದ್ರಿ. ಸೊ ಆ ಕಲ್ಲಿನ ಬಗ್ಗೆ ಹೇಳೋದ್ರೆ, ಅಲ್ಲಿನ ಇತಿಹಾಸ ಹೇಳೋದಾದ್ರೆ? ಅದು ಇತಿಹಾಸ ಹೇಳುವುದಾದ್ರೆ ಜ್ಯೋತಿಷ ಪ್ರಕಾರ ನಮಗೆ ಒಂದು 800-900 ವರ್ಷದ ಇತಿಹಾಸ ಉಳ್ಳವಂಥದ್ದು. ಅದು ಈಗ ನೋಡ್ಲಿಕ್ಕೆ ನಮ್ಗೆ ಎಲ್ಲೂ ಸಿಗ್ಲಿಲ್ಲ. ಆ ಕಲ್ಲನ್ನ ಸಹ ತೆಗೆಯಲಿಕ್ಕೆ ಬಿಡಲಿಲ್ಲ. ಅದೇ ಕಲ್ಲು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಂತನೂ ಹೇಳಿದ್ರು. ಅದು ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ, ಈಗ ಪೂಜೆ ಆಗ್ತಾ ಉಂಟು. ಅಂತ ಒಂದು ಕಲ್ಲು ಇಲ್ಲಿ ಎಲ್ಲಿಗೆ ನಮಗೆ ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಇಲ್ಲ ಅಂತ ಕಾಣ್ತದೆ. ನಾವು ಎಲ್ಲಿ ನೋಡ್ಲಿಲ್ಲ. ಇಲ್ಲಿ ಒಂದು ವಿಶೇಷತೆ ಉಂಟು ಅದಕ್ಕೆ. ಕಲ್ಲಿನ ಎರಡೂ ಭಾಗದಲ್ಲಿ ಕೂಡ ಅದರ ಚಿತ್ರೀಕರಣ ಎರಡೂ ಕಡೆ ಉಂಟು. ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುವಾಗ ಯಾವುದೇ ಕೂಡ ಜಾತಿ ಪಂಥ ಯಾವುದೇ ಕೂಡ ಇಲ್ಲದೆ ಎಲ್ಲ ಗ್ರಾಮಸ್ಥರ ಒಗ್ಗೂಟದಿಂದ ಇದು ಜಾತ್ರಾ ಮಹೋತ್ಸವ ನಡೆದುಕೊಂಡು ಬರ್ತೇವೆ. ಅದರಲ್ಲಿ ಕೂಡ ಪೇರಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ಉದಯ ಮಂಜಿತರ ಅವರ ನೇತೃತ್ವದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಒಂದು ಊರವರ ಪರವರ ಎಲ್ಲ ಭಕ್ತಾದಿಗಳ ಒಂದು ತನುಮನದಿಂದ ಇದು ಒಂದು ಉತ್ತಮವಾಗಿ ಜಾತ್ರಾ ಮಹೋತ್ಸವ ಒಂದು ನಡೆದುಕೊಂಡು ಬರ್ತಾ ಇದೆ. ಇಂತಹ ಒಂದು ಸ್ಥಳದಲ್ಲಿ ಇಂತಹ ಒಂದು ಘಟನೆ ಆಗುವುದಂದ್ರೆ ಅದೇ ಊರಿನವರಿಗೆ ನಂಬಲು ಅಸಾಧ್ಯವಾದ. ಓಕೆ, ಇವರ ಪ್ರಕಾರ ಈ ಒಂದು ಕಳ್ಳತನ ಮಾಡಿರುವಂತಹ ಆ ತಂಡ ಏನಿದೆ, ಅವರು ಈ ಗ್ರಾಮಸ್ಥರಾಗಿರಕ್ಕೆ ಚಾನ್ಸ್ ಇಲ್ಲ, ಬೇರೆ ಊರಿನವರು ಆಗಿರ್ಬೇಕು ಅನ್ನುವಂತ ಸಂದೇಹ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಆಗ್ಲಿ ಇದರ ಎಲ್ಲ ಕೂಡ ಸತ್ಯಾಂಶ ಕೂಡ ತನಿಖೆ ಮೂಲಕ ಹೊರ ಬರ್ಬೇಕಾಗಿ ನಾವು ಕೂಡ ಕೇಳಿಕೊಳ್ತಾ, ಕ್ಯಾಮರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಂಜ ಜೊತೆ ಶ್ರೇಯಾ ಶೆಟ್ಟಿ, ಸುದ್ದಿ ನ್ಯೂಸ್, ಗಡಾಡಿ.